ಕೊರೋನಾ ನಿಯಂತ್ರಣಗೂ ಲಾಕ್ಡೌನ್ ಜಾರಿಡು ಪುನರ್ದು ಯಕ್ಷಗಾನ ಕಲಾವಿದರು ನಾಟಕ ಕಲಾವಿದರು ಸಂಕಷ್ಟಡುಳ್ಳೇರು. ಇಂಚಿನ ಪೊರ್ತುಡು ಅವ್ಯತೋ ಸಂಘ ಸಂಸ್ಥೆಲು ಕಲಾವಿದರಿಗೂ ಸಗಾಯನ ಮಲ್ತದು ಕಲಾವಿದರನ ಕಣನೀರು ಒರೆಸಿನ ಬೇರೆ ಮಲ್ತೊಂದುಂಟು. ಈ ನಿಟ್ಟಿಡು ಪುಗ್ಗರ್ತದ ಯಕ್ಷಗಾನ ಭಾಗವತರು ಪಟ್ಲ ಸತೀಶ್ ಶೆಟ್ಟರನ ನೇತೃತ್ವದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಲಾವಿದರಿಗೆ ಸಗಾಯ ಹಸ್ತ ಕೊರೊಂದುಪ್ಪುನಿ ಶ್ಲಾಘನೀಯ ಬೇಲೆ ಪಂಡದ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ತಿಳಿಸಿದರು. ಕೋವಿಡ್ ಅನ್ನತಕ್ಕಂಥ ಮಹಾಮಾರಿ ಜಗತ್ತು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಹತ್ತಾರು ಸಂಕಷ್ಟಗಳನ್ನು ಕಂಡಿದೆ. ಅನಿವಾರ್ಯವಾಗಿ ಲಾಕ್ಡೌನ್ ನಿಯಂತ್ರಣಕ್ಕೋಸ್ಕರ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಹತ್ತಾರು ಜನರಿಗೆ ಸಮಸ್ಯೆಗಳು, ವ್ಯಾಪಾರಿಗಳಿಗೆ ಸಮಸ್ಯೆ, ವ್ಯವಹಾರಿಗಳಿಗೆ ಸಮಸ್ಯೆ, ಕಲಾವಿದರಿಗೆ ಸಮಸ್ಯೆ ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಹತ್ತಾರು ಸಂಸ್ಥೆಗಳು, ಸಾರ್ವಜನಿಕ ಸೇವಾ ಸಂಸ್ಥೆಗಳು ಮುಂದೆ ಬಂದು ಜನರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಲಾಕ್ಡೌನ್ 1 ಮತ್ತು ಲಾಕ್ಡೌನ್ 2. ಲಾಕ್ಡೌನ್ 1 ಬಂದಿರುವಂಥ ಸಂದರ್ಭದಲ್ಲೂ, ಲಾಕ್ಡೌನ್ 2 ಬಂದಿರುವಂಥ ಸಂದರ್ಭದಲ್ಲೂ ಪಟ್ಲ ನಮ್ಮ ಜಿಲ್ಲೆಯ ಯಕ್ಷಗಾನದ ಶ್ರೇಷ್ಠ ಭಾಗವತರಾಗಿದ್ದಾರೆ. ಪಟ್ಲ ಸತೀಶ್ ಶೆಟ್ಟರ ನೇತೃತ್ವದ ಪಟ್ಲ ಫೌಂಡೇಶನ್ ಕಲಾವಿದರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಕಳೆದ ವರ್ಷವೂ ಮಾಡಿತ್ತು, ಈ ವರ್ಷವೂ ಮಾಡ್ತಾಯಿದ್ದಾರೆ. ಈಗ ನಾನು ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿ ಮತ್ತು ಅವರ ಇಡೀ ಭಾಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ವರ್ಷವೂ ಹತ್ತಾರು ಕಲಾವಿದರನ್ನು ಕರ್ಕೊಂಡು ಯಕ್ಷಗಾನ ಕಲಾವಿದರಿಗೆ ಆಗಿರ್ತಕ್ಕಂಥ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿ ದಾನಿಗಳನ್ನು ತಂದರು. ಈ ವರ್ಷ ಈ ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ ನಿಮ್ಮ ಜೊತೆ ನಾವಿದ್ದೇವೆ ಅನ್ನತಕ್ಕಂಥದ್ದು ಪಟ್ಲ ಸತೀಶ್ ಶೆಟ್ಟರ ಫೌಂಡೇಶನ್ ತೋರಿಸಿದೆ. ವಿಶೇಷವಾಗಿ ಪಟ್ಲ ಸತೀಶ್ ಶೆಟ್ಟರ ಅಭಿಮಾನಿಗಳಲ್ಲೇ ನಾನು ಒಬ್ಬ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇರ್ದು ಕುಡ್ಲ ಘಟಕ ವೃತ್ತಿಪರ ಯಕ್ಷಗಾನ ಕಲಾವಿದರಿಗೆ ಆಹಾರ ದಿನಸಿ ಸಾಮಗ್ರಿ ಕಿಟ್ಟಲೇನು ಬನ್ಸ್ ಹಾಸ್ಟೆಲ್ ಕರಂಗಲ್ಪಾಡಿ ಮಾರ್ಕೆಟ್ ಕೈತಲ್ದ ಹಾಫ್ ಕಾಮ್ಸ್ ವಟಾರಡು ಬುಧವಾರ ವಿತರಣೆ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಕಿಟ್ಲೇನು ಪಟ್ಟದು ಕಲಾವಿದರಡ ವೃತ್ತಿ ವೈಷಮ್ಯ ಉಪ್ಪುನಿ ಸಹಜ ಆಂಡ ತೆಂಕುತಿಟ್ಟದ ಪುಗ್ಗರ್ತದ ಭಾಗವತರು ಪಟ್ಲ ಸತೀಶ್ ಶೆಟ್ಟರು ಕಲಾವಿದರಾದಿತ್ತೊಂದು ಸಮಾಜದ ಸಮಸ್ಯೆಲೆಗೂ ಸ್ಪಂದಿಸಾದು ಬೇಲೆ ಮಲ್ತದುಲ್ಲೇರು. ಇಂದು ಭಗವಂತನ ಬೇಲೆ ಸರಕಾರ ಮಲ್ಪನ ಬೇಲೆನು ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಲ್ತೊಂದುಂಡು ಪಂಡದು ಟ್ರಸ್ಟ್ದ ಸೇವಾ ಕಾರ್ಯನು ಶ್ಲಾಘಿಸಾಯರು. ಶ್ರೇಷ್ಠ ಕಲಾವಿದನಾಗಿ ನಾವು ರಾಜಕಾರಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣ್ತೀವಿ. ವೃತ್ತಿ ವೈಷಮ್ಯಗಳಿರ್ತದೆ. ಅದರ ವೃತ್ತಿ ವೈಷಮ್ಯ ಇಲ್ಲದೆ ತನ್ನಾಗೇ ಇರ್ತಕ್ಕಂಥ ಕಲಾವಿದರಿಗೆ ಪ್ರೇರಣೆ ಮತ್ತು ಶಕ್ತಿ ಕೊಡತಕ್ಕಂಥ, ಅವರಿಗೆ ಗೌರವ ಕೊಡ್ತಕ್ಕಂಥ ಒಬ್ಬ ಕಲಾವಿದ ಅದು ಸತೀಶ್ ಶೆಟ್ಟಿ. ಹಾಗಾಗಿ ಅವರು ಕೇವಲ ಕಿಟ್ಟು ಕೊಡೋದಕ್ಕೋ ಇದಕ್ಕೆ ಸೀಮಿತ ಆಗಲಿಲ್ಲ. ಕಳೆದ 5 ವರ್ಷಗಳಿಂದ
ಯಾರ್ಯಾರು ಯಕ್ಷಗಾನ ಸೇವೆಯನ್ನು ಮಾಡ್ತಾರೋ ಅದರಲ್ಲಿರ್ತಕ್ಕಂಥ ಕಷ್ಟದವರಿಗೆ ಮನೆ ಕಟ್ಟಿ ಕೊಡುವ ಕೆಲಸ, ಅದರಲ್ಲಿ ಕಷ್ಟದಲ್ಲಿದ್ದವರಿಗೆ ಆರೋಗ್ಯ ಸಂದರ್ಭಗಳು ಬಂದಾಗ ಆಸ್ಪತ್ರೆಗೆ ಖರ್ಚು ಕೊಡ್ತಕ್ಕಂಥ ಕೆಲಸ, ಮನೆ ನಿರ್ವಹಣೆಗೆ ಕಷ್ಟ ಆದಾಗ ಅವರಿಗೆ ಮನೆ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು, ನಿಜವಾಗಿರ್ತಕ್ಕಂಥ ಭಗವಂತನ ಕಾರ್ಯವನ್ನು ಇವತ್ತು ಪಟ್ಲ ಸತೀಶ್ ಶೆಟ್ಟರ್ ಫೌಂಡೇಶನ್ ಮಾಡ್ತಾ ಇದೆ. ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಪಟ್ಲ ಸತೀಶ್ ಶೆಟ್ಟರ್ ಫೌಂಡೇಶನ್ ಮಾಡ್ತಿದೆ. ಹಾಗಾಗಿ ಸತೀಶ್ ಶೆಟ್ಟರ್ ಒಬ್ಬ ಭಾಗವತನ ಆಗದೆ ಸಮಾಜದ ಸಮಸ್ಯೆಗಳಿಗೆ ನಿಜವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಂಡ ಹತ್ತಾರು ಒಳ್ಳೆಯ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಕೊಟ್ಟಿರ್ತಕ್ಕಂಥ ಕಿಟ್ ಇದೆಯಲ್ಲ, ಇವತ್ತು ಅವರಿಗೆ ಸಹಕಾರಿ ಆಗತಕ್ಕಂಥ ಕೆಲಸ. ಮತ್ತು ಸರ್ಕಾರವು ಸನ್ಮಾನ್ಯ ಯಡಿಯೂರಪ್ಪ ಕಲಾವಿದರಿಗೆ ಸಹಕಾರ ಮಾಡೋದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನು ಜೋಡಿಸೋ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಶಕ್ತಿ ಪಡೆತಕ್ಕಂಥ ಕೆಲಸ ಇವತ್ತು ಪಟ್ಲ ಫೌಂಡೇಶನ್ನಿಂದ ಆಗಿದೆ ಅಂತ ಹೇಳಿ ಅಭಿನಂದನೆಗಳು. ಪ್ರಾಸ್ತಾವಿಕವಾದ ಪಾತೆರ್ನ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ್ ಭಂಡಾರಿ ಕರಿನ ವರ್ಷಲ ಯಕ್ಷಗಾನ ಕಲಾವಿದರಿಗೆ ಪಟ್ಲ ಫೌಂಡೇಶನ್ ಟ್ರಸ್ಟ್ ಆಹಾರ ಸಾಮಗ್ರಿ ಕಿಟ್ಲೆಯನ್ನು ಪಡೆದಿತ್ತಂಡು. ಈ ಸರ್ತಿಲ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾಸರಗೋಡು, ಚಿಕ್ಕಮಗಳೂರು ಬೊಕ್ಕ ಶಿವಮೊಗ್ಗ ಸೇರಿದು ಆಜಿ ಜಿಲ್ಲೆಡು ಉಪ್ಪುನ ಸುಮಾರು 1,000 ಹೆಚ್ಚ ಕಲಾವಿದರಿಗೆ ಕಿಟ್ಲೆನ್ ಪಟ್ಟೆರ ಉಲ್ಲಪಂಡ ತೆರಿಪಾಯರು. 5 ವರ್ಷದಿಂದ ಹಿಂದೆ ಕಡಿಯಾಳ ತಾಯಿಯ ಸಂವಿಧಾನದಲ್ಲಿ ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಇವರ ನೇತೃತ್ವದಲ್ಲಿ ಸಮಾನ ಮನಸ್ಕ ಬಂಧುಗಳ ಜೊತೆ ಸೇರಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಸ್ಥಾಪನೆಯಾಯಿತು. ಕರಾವಳಿಯ ಗಂಡು ಕಲೆ ಎಂದೇ ಪ್ರಖ್ಯಾತವಾದ ಪ್ರಸಿದ್ಧ ಯಕ್ಷಗಾನ ಕಲೆ. ಇದರಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ಸುಮಾರು 3,000ಕ್ಕಿಂತ ಮಿಕ್ಕಿದ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವ ಸಲುವಾಗಿ ಹಾಗೂ ಅವರ ಆಶೋತ್ತರಗಳಿಗೆ ಸ್ಪಂದಿಸುವ ಸಲುವಾಗಿ ಪ್ರಾರಂಭಿಸಲ್ಪಟ್ಟ ಈ ಟ್ರಸ್ಟ್ 5 ವರ್ಷದ ಅವಧಿಯಲ್ಲಿ ಸುಮಾರು 6 ಕೋಟಿಗೂ ಮಿಕ್ಕಿದ ಸೇವಾ ಯೋಜನೆಗಳನ್ನು ವಿವಿಧ ಸ್ಥಳಗಳಲ್ಲಿ ಎಲ್ಲ ಕಲಾವಿದರಿಗೆ ವಿವಿಧ ಘಟಕಗಳ ಮುಖಾಂತರವಾಗಿ ವಿತರಿಸಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಕೋವಿಡಿನ ಸಂಕಷ್ಟ ಸಂದರ್ಭದಲ್ಲಿ ಕಳೆದ ವರ್ಷ ಆ ಪ್ರಥಮ ಕಠಿಣ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕೆಲವು ಕಲಾವಿದರು ಯಾವುದೇ ಯಕ್ಷಗಾನ ಪ್ರದರ್ಶನಗಳಿಲ್ಲದೆ ದಿನದ ಊಟಕ್ಕೂ ಕೂಡ ತತ್ತರಿಸುವಂಥ ಪರಿಸ್ಥಿತಿ ಕೆಲವು ಕಲಾವಿದರ ಮನೆಯಲ್ಲಿತ್ತು. ಆ ಒಂದು ಪರಿಸ್ಥಿತಿಯನ್ನು ಮನಗಂಡು ನಮ್ಮ ಸ್ಥಾಪಕಾಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿಯವರು ಎಲ್ಲ ಸಮಾನ ಮನಸ್ಕರ ಜೊತೆ ಸೇರಿ ಒಂದು ಆಹಾರದ ಕಿಟ್, ದಿನಾಂಕ ಬಳಕೆಗೆ ಬೇಕಾದ ವಸ್ತುಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಅಳವಡಿಸಿ ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾಯಿದೆ. ಈ ಮುಖಾಂತರವಾಗಿ ಎಲ್ಲ ಕಲಾವಿದರಿಗೆ ಸಹಾಯಹಸ್ತವನ್ನು ಸಾಚುವಂಥ ಕೆಲಸವನ್ನು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಾಡಿದೆ. ಇವತ್ತು ಕೂಡ ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಮಂಗಳೂರು ಘಟಕದ ವತಿಯಿಂದ ವಿತರಿಸಲ್ಪಡುವಂತಹ ಆಹಾರ ಕಿಟ್ಗಳನ್ನು, ದಿನಸಿ ಸಾಮಗ್ರಿಗಳನ್ನು ವಿತರಿಸುವುದವಾಗಿ ನಮ್ಮ ನೆಚ್ಚಿನ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಲ್ಲಿ ನಾವು ವಿನ್ನವಿಸಿದಾಗ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾನು ಕೂಡ ಭಾಗವಹಿಸಲು ಸಂತೋಷಪಡ್ತೇನೆ ಅಂತ ಹೇಳಿ ಅವರ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮತ್ತು ಎಲ್ಲ ಕಲಾವಿದರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಕೈ ಜೋಡಿಸಿದಂಥ ಎಲ್ಲ ದಾನಿಗಳಿಗೆ, ಯಾಕೆಂದರೆ ಈ ಕಾರ್ಯಕ್ರಮ ಎಲ್ಲ ದಾನಿಗಳ ಸಹಕಾರದಿಂದಾಗಿ ನಡೀತಾ ಇದೆ. ಹವ್ಯಾಸಿ ಘಟಕದ ಗೌರವ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಜೋಶಿ, ಕಾರ್ಪೊರೇಟರ್ಲು ಮನೋಹರ್ ಶೆಟ್ಟಿ, ರಾಧಾಕೃಷ್ಣ, ಟ್ರಸ್ಟ್ದ ಕೋಶಾಧಿಕಾರಿ ಸುದೇಶ್ ಕುಮಾರ್ ರೈ, ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ ಬಾಳ, ಟ್ರಸ್ಟಿ ಹರೀಶ್ ಶೆಟ್ಟಿ, ಕುಡ್ಲ ಘಟಕದ ಅಧ್ಯಕ್ಷರು ಪ್ರದೀಪ್ ಆಳ್ವಕದ್ರಿ, ಪದಾಧಿಕಾರಿಗಳು ರವಿಶೆಟ್ಟಿ ಅಶೋಕ್ ನಗರ, ಕೃಷ್ಣ ಶೆಟ್ಟಿ ತಾರೆಮಾರ್, ತಾರನಾಥ್ ಶೆಟ್ಟಿ ಬೋಳಾರ, ಸಂತೋಷ್ ರೈ ನೆಲ್ಯಾಳಿ, ಗೋಪಿನಾಥ್ ಶೆಟ್ಟಿ, ಕಿಶೋರ್ ಡಿ ಶೆಟ್ಟಿ ಸೇರ್ನಂಚ ಕುಡ್ಲ ಘಟಕ, ಹವ್ಯಾಸಿ ಕಲಾವಿದರ ಘಟಕ ಬೊಕ್ಕ ಕೇಂದ್ರ ಸಮಿತಿ ಸದಸ್ಯರು ಪಾಲ್ಪಡೆದಿದ್ದರು. ಯಕ್ಷಗಾನ ಕಲಾವಿದರು ತಂಕ್ಲೆನ ಅನಿಸಿಕೆಯನ್ನು ಪಂಡರು. ಬೇರೆ ಯಾವುದೇ ಉದ್ಯೋಗದಲ್ಲಾದರೂ ವಯಸ್ಸಿನ ಮಾನದಂಡ ಅಂತ ಉಂಟು. ಕಲೆ ಮತ್ತು ಕಲಾವಿದರಿಗೆ ವಯಸ್ಸಿನ ಮಾನದಂಡ ಇಲ್ಲ. ಯಾವುದೇ ವಿಭಾಗದದ್ದು ಆಗಲಿ, ನಾಟ್ಯ ಕಲಾವಿದರಾಗಲಿ, ನಾಟಕದ ಕಲಾವಿದರಾಗಲಿ, ಯಕ್ಷಗಾನದ ಕಲಾವಿದರಿಗೆ ವಯಸ್ಸಿನ ಮಾನದಂಡ ಅಂತ ಇಲ್ಲ. ಯಾಕಂದರೆ ಈಗ 60 ಮೇಲೆ ರಿಟೈರ್ಡ್ ಅಂತ ಲೆಕ್ಕ. ಬೇರೆ ಉದ್ಯೋಗದಲ್ಲಿ ಆದರೆ ಯಕ್ಷಗಾನದಲ್ಲಿ ರಿಟೈರ್ಡ್ ಎನ್ನುವುದು ಇಲ್ಲ. ಅವರಿಗೆ ಸಾಧ್ಯವಾದಷ್ಟು ಸಮಯ ಅವರು ದುಡಿಬಹುದು ಎನ್ನುವುದು. ಹಾಗಾಗಿ ಈ ಮಾನದಂಡದ ವ್ಯವಸ್ಥೆ ಇಷ್ಟು ಮಾತ್ರ, ಇಷ್ಟಕ್ಕೆ ಸೀಮಿತ ಅಂತ ಮಾಡಬಾರ್ದು ಅಂತ ನಮ್ಮ ಭಾವನೆ.
ಮತ್ತು ಆರ್ಥಿಕವಾಗಿ ನಾವು ಅಂತಲ್ಲ, ಎಲ್ಲ ಯಕ್ಷಗಾನ ಕಲಾವಿದರು, ಯಕ್ಷಗಾನವನ್ನು ನಂಬಿದಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಬಡವರೇ. ಯಕ್ಷಗಾನದಲ್ಲಿದ್ದವರು ಯಾರೂ ಒಳ್ಳೆಯ ಹಣ ಉಳ್ಳವರು, ಒಳ್ಳೆಯ ಶ್ರೀಮಂತಿಕೆ ಉಳ್ಳವರು ಅಂತ ಯಾರೂ ಇಲ್ಲ. ಯಕ್ಷಗಾನದವರು ಎಲ್ಲ ಕಲಾವಿದರು ಬಡವರೇ. ಮತ್ತು ಬೇರೆ ಉದ್ಯೋಗದಲ್ಲಿದ್ದವರಿಗೆ ಸಮಸ್ಯೆ ಎಲ್ಲವರಿಗೂ ಆಗಲಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ. ಆದರೆ ಈ 2 ಸಲ ಲಾಕ್ಡೌನ್ ಆದಾಗಲೂ ಕೆಲವು ಉದ್ಯೋಗದವರಿಗೆ ಅನುಕೂಲ ಆಗಿದೆ, ಕೆಲವರಿಗೆ ವ್ಯವಸ್ಥೆಯೂ ಆಗಿದೆ. ಆದರೆ ಯಾವುದೇ ವ್ಯವಸ್ಥೆ ಇಲ್ಲದೆ ಇರುವ ಯಕ್ಷಗಾನ ಕಲಾವಿದರು ಮಾತ್ರ. ಅದಕ್ಕೆ ಬೇಕಾದ ಹಾಗೆ ಸ್ಪಂದಿಸಿದ್ದು ಸರ್ಕಾರ ಈ ಸಲ ಸ್ಪಂದಿಸಿದ್ದು. ಈಗ ಕಳೆದ ಸಲವು ನಾವು ಬಹಳಷ್ಟು ಬಾರಿ ಮುಂದೆ ಹೋಗಿ ಮನವಿಯೆಲ್ಲ ಕೊಟ್ಟಿದ್ದಾರೆ, ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ. ಆದರೆ ನಮಗೊಂದು ಏನಂತ ಕೇಳಿದರೆ, ನಮ್ಮ ಹಿಂದೆ ಬೆನ್ನೆಲುಬಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಉಂಟು. ಕೊರೋನಾ ನಂತರ ಈಗ ಯಕ್ಷಗಾನಗಳು ತುಂಬ ಸಂಕಷ್ಟದಲ್ಲಿದ್ದಾರೆ. ಯಾಕಂದರೆ ನಿರಂತರವಾಗಿ ನಡೆಯುವಂಥ ಯಕ್ಷಗಾನ ಪ್ರದರ್ಶನಕ್ಕೆ ಈಗೊಂದು ಬ್ರೇಕ್ ಬಿದ್ದಾಗ ಆಗಿದೆ. ಅದರ ನಡುವೆಯಲ್ಲಿ ಈಗ ಪ್ರದರ್ಶನ ಇಲ್ಲದೆ ಕಲಾವಿದರ ಸಂಕಷ್ಟ ಇರುವ ಸಂದರ್ಭದಲ್ಲಿ ಕಲಾವಿದರ ಮನವಿಗೆ ಸರ್ಕಾರ ಸ್ಪಂದಿಸಿದೆ. ಆದರೆ ಅವರು ಮಾಡಿರೋ ಘೋಷಣೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾಕೆಂದರೆ 35 ವರ್ಷದ ಒಳಗಿನ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಯಕ್ಷಗಾನದಲ್ಲಿ ಈಗ ತುಂಬ ಜನ 35 ವರ್ಷಕ್ಕಿಂತ ಒಳಗಿನವರಿದ್ದಾರೆ, ಯುವಕರಿದ್ದಾರೆ, ಎಷ್ಟೋ ಪ್ರಸಿದ್ಧ ಯುವಕರಿದ್ದಾರೆ. ಉತ್ತರಾಧಿಕಾರಿಗಳು ಅವರಿಗೂ ಸರಿಯಾದ ಒಂದು ವ್ಯವಸ್ಥೆ ಸಿಗಬೇಕು ಸರ್ಕಾರದಿಂದ, ಅವರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ 35 ವರ್ಷದಿಂದ ಮೇಲ್ಪಟ್ಟವರಿಗೆ ಮಾತ್ರ ಸಿಗುವಂತಾದರೆ ಬಾಕಿಯವರು ಏನು ಮಾಡಬೇಕು? ಅವರು ಯಕ್ಷಗಾನ ನಂಬಿಯವರು ಎಷ್ಟೋ ಜನ ಇದ್ದಾರೆ 35 ವರ್ಷ ಒಳಗಿನವರು. ಸೊ ಅವರನ್ನು ಸಹ ಸರ್ಕಾರ ಗಮನಿಸಬೇಕಂತ ಈ ಮೂಲಕ ಮನವಿ ಮಾಡ್ತಿದ್ದೇವೆ. ಶ್ರೀ ನವನೀತ್ ಶೆಟ್ಟಿ ಸಭೆ ಸ್ಥಾರಿಕೆ ಮಲ್ತೇರು ಶ್ರೀ ಪ್ರದೀಪ್ ಆಳ್ವ ಸೊಲ್ಮೆ ಸಂದಾಯರು.